ಫ್ರೆಂಡ್ಸ್ ಬೆದರದಾಶ್ ನಡೆಯುತ್ತಿರುವಂತಹ ಸಿಸಿಎಲ್ ಮೊದಲ ವರ್ಷದ ಟೂರ್ನಮೆಂಟ್ಗೆ ಆತ್ಮೀಯವಾಗಿ ತಮ್ಮನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ಅಣ್ಣ ಕಲ್ಲಿ ಅನ್ಕಂತಿದ್ದೀನಿ. ಬೇ ಇಂಚಿನ ಶಾಲೆಗೆ ಬೈದಿನ ಮನೆ ಈ ಮೇಟ್ ಅಂತ ಜನ ಅಂತಲೇ ಅವು ತಾರ ಹಂಚಿಂಚು ಬಲಿಪೇರಲ್ಲ ಈಗ ಚಾಂಪಿಯನ್ಸ್ ಲೀಗ್ನ ಅಧಿಕೃತ ಚಾಲನೆಯನ್ನು ಎಲ್ಲ ನೀಡ್ತಾ ಇದ್ದಾರೆ. ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಪವರ್ ಫ್ರೆಂಡ್ಸ್ ಭದ್ರ ಪ್ರಸ್ತುತಪಡಿಸಿದಂತಹ ಅದ್ಭುತವಾದಂತಹ ಕ್ರಿಕೆಟ್ ಪಂದ್ಯಕೂಟಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಪ್ರಥಮ ಚೆಂಡು ಚಾಲ್ತಿ ಚೆಂಡುವಿಗೆ ಬರುತ್ತಾ ಇದೆ ನೋಡಿ. ಬಂದನ್ನ ತಿರುಗಿಸುವುದರೊಂದಿಗೆ 4 ಓಟಗಳು. ಮೈಮ್ ಶೋ ಉಂಡ ಎಂಕಲು ಸುಧಾಕರ್ ಶೆಟ್ಟಿ ಬೆದ್ರ ಒಂಜಿ ಬೆದ್ರಡ್ ಮ್ಯಾಚ್ ಮಾಲ್ ತೊಂದುಲ್ಲೇರು ಅಂಚ ರಡ್ನೇ ದಿನದ ಈ ಮ್ಯಾಚ್ ಎಂಚ ಒಂದುಂಟು ಜಿತೇಶ್ ಉಳ್ಯ ಭಾರಿ ಜಡ್ಡ ಮ್ಯಾಚ್ ಸುಧಾಕರ್ ಬೆದ್ರ ಗಟ್ಟಿ ಮನಸ್ಸಿಗೆ ಮೆಚ್ಚೋಡು ಉಂತ್ರೆ ಸುಧಾಕರ್ ಬೆದ್ರ ಅಂಚೆ ಇಂಚೆ ನಿರುತ್ತ ಬಟ್ ಈ ಜನ ಈ ಕುಡೋರ ಯಾನ್ ಎಂಕ್ ಪ್ರಾಯ ಯಾನ್ ದಾದನಲ್ಲ ಮನ್ಪೆ ಬಂದು ಕೂಡ ಪ್ರೂವ್ ಅಂತ ಸುಧಾಕರ್ ಅಣ್ಣ ಪ್ರಾಯ ಅಂಡಲ್ಲ ಈ ಪ್ರಾಯ ಒಂಜಿ ಈತ್ ದಮ್ಗಡ್ದು ಮ್ಯಾಚ್ ಮಾಲ್ ಬಂದುಲ್ಲೇರು ಸೊಸೆ ಅದು ಲೋನ್ ತೆತ್ತದು ಅಂಚ ಇನಿ ರಡ್ನೇ ದಿನ ಒಟ್ಟು ಏರೆಗ್ ಪಾಸ್ ಆಂಡ ಇಜ್ಜಿ ಆ ದಾಸಗ ಮಾತ್ರ ಅಂದು ಆಂಡ್ ದಾಸ್ ಬಾರಿ ಲಕಡಿ ಪಾತೊಂದು ಅಂದುತುಲೆ ರಕ್ಷಿತ್ ಶೆಟ್ಟಿ ಬೇರೆ ಏತ್ ಸೋತೆರ ವಿನ್ನಯರ ಇನಿಚೂರು ಒಂಚೂರು ಎಡ್ಡೆ ಬೈದೇರು ಎಂಕಲ ಈಗ ಕೂಟಾಗ ಬೇರೆ ಬೈದೇರು ಅರೇನ್ ಸರಿ ತೂಲಕ್ಕೆ ಅವ ಆನೆ ಸೊಂಡಿಲ್ದ ಒಯ್ತಿಲ್ಲ ಕಾಪ್ ಜನಿಗೆ ಅಲ್ಲೇ ಆನೆ ಸೊಂಡಿಲ್ದು ಎಂಗಳ ಮ್ಯಾಚಿಗೆ ಬೇರೆ ನಮ್ಮ ದುರ್ಗಾಪ್ರಸಾದ್ ಬೇಕಾರಿದ ವಿನಯ್ ಬಾಬಾ ಬೈದೇರು ಅಂಚನೆ ಗುರುಪ್ರಸಾದ್ ಅನ್ನೇ ಒಳ್ಳೆಯರು ಸುಧಾಕರ್ ಅಣ್ಣ ಫುಲ್ ಸಪೋರ್ಟ್ ಅದ ಫುಲ್ಲು ಆರ ನಿಕ್ಲೇಸ್ ಮೂಲ ಬೆದ್ರಡ್ ಮ್ಯಾಚ್ ಒಂದು ನೆತ್ತ ಬಗ್ಗೆ ತಲ್ಪಲ್ಲೆ ರಾಕೇಶ್ ದಿಲ್ಚೆ ಉಳ್ಳೇರಿಗೆ V4 ನ್ಯೂಸ್ ದಾಖಲು ಉಳ್ಳೇರು ಪೂರ ಕಮೆಂಟೆಡ್ ಅತುಲ್ ಬಾಯ್ ಉಳ್ಳೇರು ಮಣಿಕ್ ಬ್ರಾಯ್ ಉಳ್ಳೇರು ಅರ್ನ ಬಯ್ಯ ಬೊಕ್ಕ ಮೈಮ್ ಶೋ ಉಂಡಾರಿ ಸುಖೇಶ್ ಬೆದರಾಡು ಸುಧಾಕರ್ ಮ್ಯಾಚ್ ಮಾಲ್ ಬಾಗುದಿಲ್ಲ ನೆತ್ತ ಬಗ್ಗೆ ದಾಲ ಪಲ್ಲೆ ಭಾರಿ ಬಂಗ ಹೊತ್ತಿರು ಮಾರೆ ಪಾಪ ಅದ್ರ ಫೋನ್ ತೀರ ಹಾಗೆ ನಂಜಿಂಜಿ ಫೋನ್ ಅನ್ಬಿಟ್ಟು ಕಾಸು ಬೈಕಿ ಅಂಡ ಆರ್ನ ಟೀಮ್ ಬೊಂಡಲ್ ಬಣ್ಣ ಖುಷಿ ಅರ ಆಂಡಲ್ಲ ಈ ಪ್ರಾಯಡ್ ಒಂಜಿ ಈತ್ ಮಲ್ಲ ನಿರ್ಧಾರದ ತನ್ನ ಗ್ರೇಟ್ ಅದೇ ನಿಜವತ್ತು ಮಾತ್ರ ಮಲ್ಲ ಅದೇ ಹಿರೇಗಿರ್ದು ಏತ್ ಮಲ್ಲ ಏಜಾರಿ ಹಿರೇಗಿರ್ಗೆ ಏತ್ ಮಲ್ಲ ವರ್ಷ ಸುಧಾಕರ್ ಹಿರೇಗು ಖುಷಿ ಅಂಡ ಇರು ನಿಜವಾದ ಕೋಟೆ ಬೈಜಾರಿ ಇನ್ನಿದೆ ಬತ್ತೀನಿ ಇರಗು ಇರು ಒಂದು ಡಾಕ್ಟರ್ ಬಂತಿರೋದು ಇರು ದುನ್ನದ ಒಬ್ಬರು ತೆರ್ಪೆರ ಅಲ್ಲಿ ಬಂಜಿನ ಪುಂಜಿ ಒಬ್ಬರು ಬೇಲೆ ಅಲ್ಪೆರ ಬಲ್ಲಿಂದ ಅಲ್ಲಿ ಬಂತ ಅಲ್ಲಿ ಅಂಚನೆ ನಮ್ಮೊಟ್ಟಿಗೂ ಧನರಾಜ್ ಕದ್ರಿ ಉಳ್ಳೇರು ಕದ್ರಿ ಕ್ರಿಕೆಟ್ ಟೀಮ್ ಉಡು ನಮ್ಮ ಕುಡ್ಲದ ಟೀಮ್ ಉಡು ಸುಮಾರು ವರ್ಷದಿಂದ ಅವೇ ಟೀಮ್ ಉಡು ಗೊಬ್ಬೊಂದುಲ್ಲೇರು ದಯ ಬಣ್ಣ ಯಾನ್ ಧನರಾಜ್ ಅಣ್ಣ ಮಸ್ತ್ ದಯ ಪಾತಿರ್ಲಿ ಬಣ್ಣಗ ಅವ್ರು ವರ್ಷ ಓನಸ್ ಕೊರ್ಪೇರು ಬಾರ್ ಚೌಕದ ಓನಸ್ ಅವು
ಸುಧಾಕರ್ ಶೆಟ್ಟಿ ಬೇದ್ರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ CCL ಸೀಸನ್ 1 ಅವರ ಜೊತೆಯಾಗಿ ಪವರ್ ಫ್ರೆಂಡ್ಸ್ ವಿನಯ್ ಬೇದ್ರ ಮತ್ತು ಗಚ್ಚ ಇವರ ಸಹಕಾರದಲ್ಲಿ ನಡೆಯುತ್ತಿರುವಂತಹ ಕ್ರಿಕೆಟ್ ಪಂದ್ಯಾಕೂಟದ ಕೊನೆಯ ಪಂದ್ಯಾಟ. ರುದ್ರಾಕ್ಷಿ ತಂಡಕ್ಕೆ 85 ರನ್ನಿನ ಗುರಿ. ಬಹಳ ದೊಡ್ಡ ಮೊತ್ತದ ಗುರಿಯನ್ನು ಬೆನ್ನಟ್ಟಲು ವಿನಾಯಕ್ ಆಚಾರ್ಯ ವರ್ಸಸ್ ಪ್ರಕಾಶ್ ಶೆಟ್ಟಿ ಧರ್ಮನಗರ. ನಮ್ಮ ಜೊತೆ ಹಿರಿಯ ಆಟಗಾರರಿದ್ದಾರೆ. ಪ್ರವೀಣ್ ಕೊಡಕ್ಕಲ್ ಹಾಗೂ ಆಸ್ಕರ್ ಫೆರ್ನಾಂಡಿಸ್ 63 ವರ್ಷದ 61 ಬರ್ಬಲಿ ಹಿರಿಯರು ಜಾಸ್ತಿ ಹಿರಿಯರು ಜಾಸ್ತಿ. ಹಾಯ್ ಗಾಯ್ಸ್, ಇದು ಮೂಡುಬಿದ್ರೆಯಲ್ಲಿ ಹೇಗಾಯ್ತು ನಿಮಗೆ ಪಂದ್ಯಾಟ? ಅದೇ ಹೇಗಾಯ್ತು ಪಂದ್ಯಾಟ? ಈ ಒಂದು ಟೂರ್ನಮೆಂಟ್ ಪರವಾಗಿ ಕಾರ್ಯಕ್ರಮದಲ್ಲಿರುವಂತಹ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾರೆ. ನಮ್ಮ ಕಾರ್ಯಕ್ರಮದ ಪುರಸಭೆ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಮಂಡನ್ ಅವರು ಈ ಒಂದು ಟೂರ್ನಮೆಂಟ್ ಕುರಿತು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಬಾರಿ ಸೋಕದ ಪೊಣ್ಣುಳ್ಳೇರಿ ಎಲ್ಲ ಮತ್ತೆ ಬ್ಯೂಟಿ ಪಾರ್ಲರ್ ಎಡ್ಡ ಬೇರೆ ಉಂಟು ಮೋನೆ ಅವರ ಕರೆಸಿದ್ದೀನಿ ಅರ್ಪಿಸುವ ಮತ್ತು ಪವರ್ ಫ್ರೆಂಡ್ಸ್ ನವರು ಗಣೇಶ್ ಎಂಚನ್ ಮ್ಯಾಚ್ ಮತ್ತೆ ಸೆಲೆಬ್ರಿಟಿ ಚಾಂಪಿಯನ್ಸ್ 2023 ಕಾಂಡೆ ಇರುತ್ತೆ ನಿನ್ನ ಕಸಿನ್ ಅವರು ಎಂಚನ್ ಮ್ಯಾಚ್ ಬಲೆ ಕ್ರಿಕೆಟ್ ಮ್ಯಾಚ್ ನ ಕಾರ್ಯಕ್ರಮದ ಹಾಯ್ ಗಾಯ್ಸ್ ಎಂಚಲ್ಲರ್ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಎಂಚನ್ ಗಣೇಶ್ ಮ್ಯಾಚ್ ಪಟುಗಳಿಗೂ ಕ್ರೀಡಾ ಎಂಗ್ಳೊಟ್ಟಿಗೆ ಒಂದು ಯೂಟ್ಯೂಬರ್ ಉಳ್ಳೇರು ಗಣೇಶ್ ಸಿಕ್ಸ್ ಹಾಕಿ ಜೀತು ಹೆಂಗ ಅವಳು ಮಸ್ತ್ ವಿಡಿಯೋ ಮತ್ತೆ ಬತ್ತೆ ಮಾತೆಲ್ಲ ಬಂದ್ಬಿಡಿ ಸಿನ್ನ ಸಿಕ್ಸ್ ಬಗ್ಗೆ ಆರೋಗ್ಯವನ್ನು ಬೇಡುತ್ತಾ ಎಲ್ಲರಿಗೂ ಸಿಕ್ಸ್ ಸಿಕ್ಸ್ ಹಾಕಿಗೆ ಬಣ್ಣ ಎಂಕ್ ಮ್ಯಾಚ್ ಸೋತ್ನ ಬಗ್ಗೆ ಆತ ಮಲ್ಲ ಮಂಡೆ ಚಾವನಜ್ಜಿ ಬ್ಯಾಟ್ ವಾತ ಮೋನಾಗ ಬೋಡಿಗೆ ಸಂದೀಪ್ ಬೋಲ್ಡ್ ಚರಣ್ CRB ಇದ್ದಾರೆ. ಹೇಗಾಯ್ತು ಬೆದ್ರ? ಮಾತಿರ್ಲೇನೋ ಫ್ರೆಂಡ್ಸ್ ಆಕ್ಚುಲಿ ಅಪ್ಪಗೆಲ್ಲ ಕೋಡೆ ರಡ್ಡು ದಿನ ಮ್ಯಾಚ್ ತಗೊಂಡೇವಲ್ಲ ನಡುಟು ಮ್ಯಾಚ್ ಲ ಸೊ ಮಸ್ತ್ ಖುಷಿ ಆಂಡೆ ಸುಧಾಕರ್ ಶೆಟ್ಟಿ ಒಂಜಿ ಬಾರಿ ಆರ್ನ ಟೀಮ್ ದೊಡ್ಡ ಒಂಜಿ ಬಾರಿ ಎಡ್ಡೆ ಒಂಜಿ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ ಆತ ಈಸಿ ಇಜ್ಜಿ ಟೂರ್ನಮೆಂಟ್ ಕೊರೊಂದುಲ್ಲ ಪ್ರತಿ ವಿನ್ ಆಯ್ನಕುಲ್ಲ ಎನ್ನೋ ದೋಸ್ತಿಲು ಸೋತಿನಕುಲ್ಲ ಎನ್ನೋ ದೋಸ್ತಿಲೆ ಸೊ ಪ್ರತಿ ಒಂಜಿಲ ಎಂಕ್ ಬಾರಿ ಖುಷಿ ಕೊಡ್ತಾಡು ಈವನ್ ದ ಲೇಡೀಸ್ ಟೀಮ್ ದೇ ಎಂಜಾಯ್ thoroughly enjoyed big congratulations to all the winners and next ನಮ್ಮ CPL ಮಾತೆರ್ಲ ಕೂಡ ಸೇರ್ದು ಬಾರಿ ಒಂಜಿ ಗೌಜಿಡ್ಗು ಸತಿ ಕೊಡೊಂಜಿ ಕಪ್ಪು ತೆತ್ತರೀರಿ ಯಾನ್ಲ ಇರ್ಲಿ ಒಂಜಿ ಕಪ್ಪು ತೆಪ್ಪೊಡು ಬಂದು ಬಾರಿ ಮನಸ್ಸಿತ್ತು ನಮಕ್ಕೆ ನಾನು ಗ್ಯಾರಂಟಿ ವರ ಸೇರ್ ತೆಪ್ಪುಗ ಅಂಚನೆ ಕರ್ನಾಲ ಎನ್ನ ಮನೋಜ್ ಬ್ಯಾಕ್ ಟು ದ ಫಾರ್ಮ್ ತಿಕ್ಕಿನ ಬರ ನಾಯಕ ಹಾಕಿಲಿಕ್ಕೆ ಹಾಕೊಂತೀರ ಮನೋಜ್ ಆಲೆ ಕೊಡು ಈ ಸತಿ CPL ನಮ್ಮ ಒಂಜಿ ಕೋಟಿಗೆ ಬೋಪನೆ ಟುಲ್ಲೇರ. ಧನ್ಯವಾದಗಳು ಆಸಿಕ್ ಅವಿನಾಶ್ ಶೆಟ್ಟಿ ಅವರೇ. ಅದೇ ರೀತಿ ಮತ್ತೊಬ್ಬ ಅತಿಥಿ ಜಯಪ್ರಕಾಶ್ ಭಂಡಾರಿ ಅವರು ಇವತ್ತು ಟೂರ್ನಮೆಂಟ್ ಬಗ್ಗೆ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಂಕ್ಲೆ ವಿನ್ ಆಗ್ತೀನಿ ಎಂಕ್ಲೆ ಬಾರಿ ಖುಷಿ ಆಗುಂಡು. ವೇದಿಕೆಯಲ್ಲಿರುವ ಮುಂಭಾಗದಲ್ಲಿರುವಂತಹ ನಿನ್ನೆ ಬಹಳ ಶುದ್ಧ ರೀತಿಯ ಅಪಸ್ಕಾರವನ್ನು ನಿರ್ವಹಿಸಿದ್ರು ದುರ್ಗಾಪ್ರಸಾದ್. ನೀವು ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ದುರ್ಗಾಪ್ರಸಾದ್ ನಾವೆಲ್ಲ ಸಿಕ್ಸರ್ ಎಲ್ಲ ತರಬೇಕಾದ್ರೆ ಕಾರ್ಯವನ್ನು ನಿರ್ವಹಿಸಿದ
ಅಚ್ಚಾ ನಿಂಚುವಲ್ಲಿ ಇವರ ಸಿಕ್ಸರ್ಗಳೇ ಬಹಳಷ್ಟು ವಿಶಿಷ್ಟ. ಈಗ ಸಿಕ್ಸರ್ ವೈಡ್ ಲೆಗ್ ಬೈ ನೋ ಬಾಲ್ ಧನ್ಯವಾದಗಳು ಅಶ್ವಥ್ ಶೆಟ್ಟಿ ಅವರು. ಮೂರು ದಿನ ಕ್ರಿಕೆಟ್ ಹಬ್ಬದಲ್ಲಿ ಬಹಳಷ್ಟು ಸಿಕ್ಸರ್ಗಳು ಬಂದಿದೆ. 256ಕ್ಕೂ ಹೆಚ್ಚು ಸಿಕ್ಸರ್ ದಾಖಲಿಸಿದ್ರು. ಬಹುಶಃ ಬಾಲ್ ಬಾಯ್ ಆಗಿ ಕಾರ್ಯವನ್ನು ನಿರ್ವಹಿಸಿದವರನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಜೋರಾದ ಚಪ್ಪಾಳೆ. ಮಾಧವ್ ಅವರು ಸಿಡಿಸಿದಾಗ ಕೆಲಸವನ್ನು ಮಾಡಿದ್ರು. मका मस्त डीसेंट ಅದೇ ರೀತಿ ಒಂದ ಬಲ್ತೊಂದು ಥ್ಯಾಂಕ್ ಯು ಬಹಳಷ್ಟು ಮಸ್ತ್ ಥ್ಯಾಂಕ್ಸ್ ಮಾಡ್ರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾರೆ. ಉತ್ತಮ ರೀತಿಯ ವೀಕ್ಷಕಗಳನ್ನ ಮಾಡುವಂತ ನೌಫಾಲ್ ಇದ್ರೆ ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕು. ಧನ್ಯವಾದಗಳು. ಅದೇ ರೀತಿ ಈ ಒಂದು ಟೂರ್ನಮೆಂಟ್ ನೇರ ಪ್ರಸಾರದಲ್ಲಿ ಕಾಣಬೇಕಾದ್ರೆ ವಿ4 ಚಾನೆಲ್ ಸಿಂಬಾಧಿಕರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ತಂಡದ ಮಾಡಿ ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ ಬಗ್ಗೆ ಕ್ಯಾಟ್ಕಾ ಇದರ ಅಧ್ಯಕ್ಷರಾಗಿರುವಂತಹ ನಾಯಕ ನಟರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಬೇಕಾಗಿ ಎನ್ಮ ಸತಿ ಪಂತೆ ಇಂತ ಖುಷಿ ಆಯ್ತಾ ಅರ್ಣ ದಾದ ಪನ್ನಗ ಕುಡೋರ ಮಾನಿಕೆ ನಮ್ಮ ಶಾಲ್ ಪಾಡು ದಾಯ ಪಂಡ ಸಾಧಾರಣ ಒಂದು 70 ಪ್ಲೇಯರ್ ನಕ್ಲೆಗೆಲ್ಲ ಸನ್ಸ್ಕ್ರೀನ್ ಕೊಡ್ತೀನಿ ಅವ್ರು ಒಂಜಿ ಜೋರಾದ ಚಪ್ಪಾಳೆ ಬಿಟ್ಟು ಮಾಣಿಕ್ ಸೊ ನನ್ನ ಸೀರಿಯಸ್ ವಿಷಯ ಬರ್ಕ ವೇದಿಕೆ ಮಾತ ತರ ತಗ್ಗಾದೆ ನಮಸ್ಕಾರ ಬಲ್ತಂದು ಈತ ಮಲ್ಲ ಒಂದು ಕಾರ್ಯಕ್ರಮ ಮಲ್ತಾರೆ ಈತ ಮಲ್ಲ ಒಂದು ಕ್ರಿಕೆಟ್ ಪಂದ್ಯ ಅಂತ ಮಲ್ತಾರೆ ಖಂಡಿತವಾದ ಸಾಧ್ಯತೆ ದಯಗೊಂಡ ಆಯ್ತ ಅನುಭವ എനിക്ക് ഉണ്ട് 7 ವರ್ಷದಿಂದ ಒಂದು ಕ್ಯಾಟ್ಕದ ಒಂದು ಪಂದ್ಯ ಮಲ್ಕೊಡು ನಾಡ ಮಸ್ತ್ ಜನ ಸಪೋರ್ಟರ್ ಇತ್ತು ನಡಲ್ಲ ಆ ಒರಿಯನ ತನಕ ಇತ್ತು ಬರ್ಕೊಂಡು ಆ ಜವಾಬ್ದಾರಿನೇ ಬಹಳ ಅಚ್ಚುಕಟ್ಟಾದ ಮಲ್ತಾರೆ ಸುಧಾಕರ್ ಶೆಟ್ಟಿ ಬೆದ್ರ ಓಲೆ ದಾಸ್ ಮೋಹನ್ ದಾಸ್ ए जोर मोबाइल दास दास इंजि तुले ಎಂಚಿನ ಅನ್ಕು ದುಃಖದ ಪನ್ಪಾರ್ ಮಾರೆ ದಾಸನ್ ಕ್ರೀಡೆ ಮಾತ್ರ ಕೆಲವರ ದಾದ ಮೂಲ ವೀಕ್ಷಕ ವಿವರಣೆ ಮಂದೊಂದಿತರ ಪೊರ್ಲುಡು ನಮ್ಮ ಕೆಬಿಟ್ ಏತು ದೂರ ಇತ್ತಲ್ಲ ಕೇರಳು ನಡ ಅದಕ್ಕೆ ಕಾರಣ ಏನಿತ್ತ ಈ ಸೌಂಡ್ಸ್ ಆಗಲ ಅಮ್ಮ ಎಲೆಕ್ಟ್ರಿಕಲ್ಸ್ ದಯಮಂತದೆ ಅಮ್ಮ ಸೈಡ್ ಒಂದು ಶಾಲ್ ಅಂತ ನೋಡು ಅಮ್ಮ ಮೂಲ ದಾಲ ಇಜ್ಜಿನ ಎನ್ನೊಚ್ಚಿ ಈಗ ದೂರ ನಾಗ ದಾಲ ಇಜ್ಜಿಂದು ತೋಜುಂಡು ಅಂಡ ಮೂಲ ನರಮಣಿ ಉಂಡು ನರಮಣಿ ಉಂಡು ನೆಹರು ಮೈದಾನ 9 ತಾರೀಕಿಗೆ ಪ್ಲೇಯರ್ಸ್ ಮೀಟಿಂಗ್ ಮಾಡ್ತಾರುಂಡು ಪ್ಲೇಯರ್ಸ್ ಮೀಟಿಂಗ್ ಏರ್ ಅಟೆಂಡ್ ಆಪುಜರ ಅಕ್ಲೇನಿ ಫೆಬ್ರವರಿ 8 ಖಾಲಿ ಚಾರ್ಂದು ಪೋಯಿನ ನರಮಣಿ ಉಂಡೆ ತೋಜಲೆ ವಿಷಯನ ಒಂಚೂರು ಅರ್ಥ ಮಾಡ್ಕೊಳ್ಳೆ ನೆನಪದ ಕಾಣಿಕೆ ನಾಳೆ ಕುದ್ಯಾನ್ಲ ಬಾರಿ ನಾಳೆ ಇಲ್ಲದ ಮನುಷ್ಯ ಕುತ್ತಿಗೆಲ್ಲದ ಮನುಷ್ಯ ಕಣ್ಣು ಬಿಲ್ಲವೇ ರಮೇಶ ಪ್ರತಿ ವರ್ಷ ಒಂದ್ಸಗ ಮೋನೆ ತಿಳ್ಕೊಂಡದೆ. ಧನ್ಯವಾದಗಳು ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರೇ. 3 ದಿನಗಳ ಹಬ್ಬ ಕ್ರಿಕೆಟ್ ಜಾತ್ರೆ ಕ್ರಿಕೆಟ್ ಮೇಳವ ಇವತ್ತು ಮುಕ್ತಾಯವನ್ನು ಕಂಡಿದ್ದು. ಇವಾಗ
ಯಾವ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟಿನ ಪ್ರಶಸ್ತಿನ ಪಡ್ಕೊಳ್ತಾ ಇದೆ ವಿಜಯಲಕ್ಷ್ಮಿ ಆಟಗಾರ್ತಿ తెలిపులే మోనే ಅಜಿತ್ ಕಣ್ಣು ಬಲಾವ್ ಮೊದಲ ಪ್ರಶಸ್ತಿಗೆ ಮುತ್ತಾಡ ನೀಡ್ತಾ ಇದೆ ಸೋನಾ ಪೂಜಾರಿ ನೇತೃತ್ವದ ವಿಜಯಲಕ್ಷ್ಮಿ ಏಂಜಲ್ಸ್. ಪ್ರಶಸ್ತಿ ನೀಡಿದಂತ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಇವಾಗ 3 ದಿನಗಳ ಅವಿನಾಶ್ ಶೆಟ್ಟಿ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಆಸ್ತಿಕ್ ಅವಿನಾಶ್ ಶೆಟ್ಟಿ ಈ ಒಂದು ಪ್ರಶಸ್ತಿ ನೀಡಬೇಕು. ಬೆಸ್ಟ್ ಕ್ಯಾಚರ್ CCL ಈ ಒಂದು ಟೂರ್ನಮೆಂಟ್ ಪ್ರಶಸ್ತಿನ ಪಡ್ಕೊಳ್ತಾ ಇದ್ದಾರೆ ಪ್ರವೀಣ್ ಕೊಡಕಲ್. ಎಂಚ ಒಂದು ಫೀಲಿಂಗ್ಸ್ ಎಂಚ ಇದು ಅವು ಕ್ಯಾಚ್ ಎಂಚ ಪತ್ತೆ ರೈತ ಒಂಜಿ ಅನುಭವ ಪಲ್ಲೆ ಬಾಲ್ ಬರೋಂತು ಮೂರ್ತಿನಿ ಬಾಲ್ ಆಡಲ್ಲ. ಓಕೆ, ಕಂಗ್ರಾಚುಲೇಷನ್ಸ್. ಮೇರೆ ಕ್ಯಾಚ್ ತಿಕ್ಕಿನ ಬಗ್ಗೆ ವಿನಯ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಡೌಟ್ಲೆಸ್ ಸೆಲೆಕ್ಷನ್ ಗಣೇಶ್ಗೆ 171 ಬೆಸ್ಟ್ ಬ್ಯಾಟರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ವಿನಯ್ ಅವರು ಒಂದು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. 171 ಓಟವನ್ನ 5 ಇನ್ನಿಂಗ್ಸ್ ಅಲ್ಲಿ ದಾಖಲಿಸಿದ್ರು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಗಣೇಶ್ ಕೇರ್ ಅವರೇ. ಅದೇ ರೀತಿ ಪ್ರಶಸ್ತಿ ನೀಡಿದಂತ ವಿನಯ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಂಚ ಫೀಲಿಂಗ್ ಎಂಚ ಎಂಚ ವಾಕ್ಯ ಅಥವಾ ಅರಣ್ಯ ಬೆಚ್ಚಡಾಗಿದೆ ದಲ ಮಾಟ ಮಂತ್ರ ದಲ ನಿನ್ನ ಮೊನ್ನೆ ನಿನ್ನ ಮೊನ್ನೆ ಓಕೆ, ಕಂಗ್ರಾಚುಲೇಷನ್ಸ್. ಬಾಯ್. ನೀಡಬೇಕು ಕೋಸ್ಟಲ್ ವಾರಿಯರ್ಸ್ ಮಾಲಕರು. ಅದೇ ರೀತಿ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಕ್ಷಯ್ ಶೆಟ್ಟಿ. ಕೋಸ್ಟಲ್ ವಾರಿಯರ್ಸ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. CCL ಟೂರ್ನಮೆಂಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾರೆ. ಸೆಕೆಂಡ್ ನಿಖಲು ಕೋಸ್ಟಲ್ ವಾರಿಯರ್ಸ್ ನಿಖಲು ಫಸ್ಟಾ ಎಂಚ ದಿಗಿನ ಒಬಿಜಾರಿಗೆ ನಿಖಲು ಓಕೆ, ಕಂಗ್ರಾಚುಲೇಷನ್ಸ್. ಹ್ಯಾಪಿ ಬೇಬಿ ಶವರ್. ಕಂಗ್ರಾಚುಲೇಷನ್. ಇಲ್ಲಗ ಈಗ ಅದೇ ಆತಮಲ್ಲ ಪ್ರೈಸ್ ಹರಿ ತುಂಬೋದ್ಲೆಕ್ಕ ತುಂಬೋದ ಮಾರೆ ಹಿರೇಗ ಪ್ರಶಸ್ತಿ ತೆತ್ತೊಂದು ಬಚ್ಚಿನ ಅಂಚನ್ಬಿಟ್ಟು ರನ್ನರ್ಸ್ ಆಡ್ ಒಂಜಿ ಸರಿ ತುಂಬೆರೆ ಬಲ್ಲ ಹರಿತ ಮುಡಿ ತುಂಬೊಂದ್ಲೆಕ್ಕ ತುಂಬಂತೆ ಮಾರೆ ಆತ ಬಂಗ ಒಂಜಿ ಪ್ರೈಸ್ ಹರಿತ ಮುಡಿ ತುಂಬೊಂದ್ಲೆಕ್ಕ ತುಂಬಂದೆ. ಸಾರಿ ಬ್ರೋ ರನ್ನರ್ಸ್ ಬ್ರೋ ಲೈವ್ ಮುಖಾಂತರ ವೀಕ್ಷಿಸ್ತಾರೆ. ಅವರಿಗೆ ಸೀಸನ್ 1 ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕೊನೆಗೆ ನೀಡೋದು ಪ್ರಥಮ ಪ್ರಶಸ್ತಿ. ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ವಿಜಯಲಕ್ಷ್ಮಿ ವೀರ. DJ పాడలేరు ఎరేకి మాత్రం 42 నలబోలి ఏచా పాడు కదే
ಬರಿಹೋಳು ಬರಿಹೋಳು ಜೀ ಟಿವಿ ಮಾದಿಗೌಡ್ರಿಗೆ ಬರಿಹೋಳು ಬರಿಹೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಈ ಚಾನಲ್ ತರ ಕೆಲಸ ಮಾಡೋ ಆಳು ನಾ ಆಳು ಗಂಡಂಗೆ ಮರೆ ಮಾಚು ಫ್ರೆಂಡಿಗೆ ಬೇವಾಚು ಮನೆಯಲ್ಲಿ ಟಾಪ್ 10 ಬಾರಲ್ಲಿ ಪಾಟ್ 10 ಮೇಲೆ ಸೂಪರ್ ಶೋ ಒಳಗೆ ಹಾರರ್ ಶೋ ಇದೆ ಮಿಡ್ ನೈಟ್ ಮಸಾಲ ಕಣೆ ಬರಿಯೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿಯೋಳು ಬರಿಹೋಳು ಜೀ ಟಿವಿ ಮಾದಿಗೌಡ್ರಿಗೆ ಬರಿಹೋಳು ಬರಿಹೋಳು ನಾಚಿಗೆಟ್ಟ